ಅಶ್ವತ್ಥನಾರಾಯಣ ಸರ್ ಅವರಿಗೆ ವಿಶೇಷವಾಗಿ ನಮಸ್ಕಾರ. ಹಾಗೆ ಇವತ್ತಿನ ಸಮಾರಂಭದ ಹೀರೋ ಅನಂತ್ ನಾಗ್ ಅವರಿಗೆ ನಮಸ್ಕಾರ. ಅನಂತ್ ನಾಗ್ ಅವರ ಬಗ್ಗೆ ವಿಶೇಷ ಪರಿಚಯ ಮಾಡಿಕೊಡುವ ಅಗತ್ಯ ಇಲ್ಲ. ಸೂರ್ಯನಿಗೆ ತೋರಿಸಿ ಸೂರ್ಯ ಅಂತ ಯಾರು ಹೇಳಲ್ಲ. ನನ್ನ ವೃತ್ತಿ ಜೀವನದಲ್ಲಿ ಅಂದರೆ ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಅವ್ರ ಜೊತೆ ಅನೇಕ ರಸಗಳಿಗೆಗಳನ್ನು, ಅನೇಕ ಒಳ್ಳೆಯ ಕ್ಷಣಗಳನ್ನು, ಸಂದರ್ಶನ, ಹೀಗೆ ಅನೇಕ ಅನುಭವಗಳು ನನಗೆ ಸಿಕ್ಕಿದೆ. ಆ ಅನುಭವಗಳನ್ನು ಇಲ್ಲಿ ಕೆಲವನ್ನು ಹೇಳ್ತೀನಿ. ಮೊದಲಿಗೆ ಈ ಒಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ನಿರಂಜನ್ ಮಾನವಳ್ಳಿಯವರು ಮತ್ತು ಅವರ ಸಿಂಡಿಕೇಟ್ ಸದಸ್ಯರಿಗೆ ನಾನು ಅಭಿನಂದಿಸ್ತೀನಿ. ಹಾಗೆಯೇ ಸಚಿವರಾದ ಅಶ್ವತ್ಥನಾರಾಯಣ ಅವರನ್ನು, ಯಾಕಂದರೆ 3 ಜನ ಆಯ್ಕೆ ಇದೆಯಲ್ಲ, ಅದ್ಭುತ ಅದು. ಅನಂತ್ ನಾಗ್ ಅವರು, ಭಜೇಂದ್ರಿ ಅವರು ಮತ್ತು ಶರ್ಮಾ ಅವರು, ಈ ಒಂದು ಆಯ್ಕೆನೇ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ, ಉತ್ತರ ವಿಶ್ವವಿದ್ಯಾನಿಲಯಕ್ಕೆ ಒಂದು, ಆಗಲೇ ಸಚಿವರು ಹೇಳಿದಾಗೆ ಒಂದು ಇಮೇಜ್ ತಂದು ಕೊಟ್ಟಿದೆ. ನನಗೆ ಆ ಪತ್ರಿಕೆಯಲ್ಲಿ ಯಾವತ್ತು ಅನಂತ್ ನಾಗ್ ಅವರ ಹೆಸರು ಬಂದ ಕೂಡಲೇ, ಇಲ್ಲಿ ನನ್ನ ಗೆಳೆಯ ರಾಜಶೇಖರ್ ಹತ್ಗುಂದಿಯವರಿದ್ದಾರೆ, ಪತ್ರಕರ್ತರು, ಅವ್ರು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದರು, ನೋಡ್ರಿ ಒಂದು ಒಳ್ಳೆ ವೈಸ್ ಚಾನ್ಸಲರ್ ಬಂದರೆ ಹೇಗೆ ಆ ಇಡೀ ವಿಶ್ವವಿದ್ಯಾನಿಲಯ ಇದೇ ಚೇಂಜ್ ಆಗುತ್ತೆ, ಶೇಪ್ ಚೇಂಜ್ ಆಗುತ್ತೆ. 3 ಜನ ಆಯ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸಚಿವರು ಕೂಡ ಇಂಟರ್ಫಿಯರ್ ಆಗಿಲ್ಲ. ಅವ್ರು ಇಂಟರ್ಫಿಯರ್ ಆಗದೇ ಇರೋ ಕಾರಣದಿಂದ ಈ ಥರ ಒಳ್ಳೆ ಕೊಡೋಕ್ಕೆ ಸಾಧ್ಯ ಆಯಿತು. ಇದು ಸಚಿವರಿಗೆ ಮತ್ತು ಆ ವಿಶ್ವವಿದ್ಯಾನಿಲಯದ ಎಲ್ರಿಗೂ ಸಲ್ಲುವ ಗೌರವ ಅಂತ ಅವ್ರು ಹೇಳುವಾಗ ನನಗೂ ಕೂಡ ಆಶ್ಚರ್ಯ ಆಯಿತು. ನಿಜ ಅಲ್ಲ? ಆದರೆ ಇವತ್ತು ನಾವು ಸಂಭ್ರಮ ಪಡುವ ಕ್ಷಣನ ಇದು. ಅವರು ಉದ್ಯಮಕ್ಕೆ ಬಂದು 50 ವರ್ಷ ಆಯಿತು. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸುತ್ತಾಕಿದ್ರೆ ಸುಮಾರು 35 ಡಾಕ್ಟರ್ಗಳು ಸಿಗ್ತಾರೆ, ಡಾಕ್ಟ್ರೇಟ್ಗಳು. 50 ಇಯರ್ಸ್, ಅರ್ಧ ಶತಮಾನ. ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬರುವ ಮೊದಲು ಸುಮಾರು 50 ನಾಟಕಗಳಲ್ಲಿ ಪಾತ್ರ ಮಾಡಿದವರು. ಬಾಂಬೆಯಲ್ಲಿದ್ದರವರು. ಕೊಂಕಣಿ ನಾಟಕ, ಹಿಂದಿ ನಾಟಕ, ಕನ್ನಡ ನಾಟಕ, ಮರಾಠಿ ನಾಟಕ, ನಾಟಕ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಂತರ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು. ಸಿನಿಮಾಕ್ಕೆ ಬಂದ ಮೇಲೆ ಈಗ ಸುಮಾರು ಲೆಕ್ಕ ಹಾಕಿರೋ ಒಂದು 370-400 ಸಿನಿಮಾಗಳು ಹತ್ರ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಎಷ್ಟು ಭಾಷೆ? 7-8 ಭಾಷೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ, ತುಳು, ಇಂಗ್ಲಿಷ್, ಇಷ್ಟು ಭಾಷೆಯ ಚಿತ್ರಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ನಾವು ಅವರಿಗೆ ಡಾಕ್ಟರೇಟ್ ಕೊಟ್ಟು ಸಂಭ್ರಮಿಸ್ತಿದ್ದೀವಿ. ಅಂದರೆ ಹಾಗಾದ್ರೆ ಯಾರೂ ಅವರನ್ನು ಗುರುತಿಸಿಲ್ವಾ ಇದರ ಹಿಂದೆ ಅವರ ಪ್ರತಿಭೆಯನ್ನು? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಕೆಲವು ಸರ್ತಿ ಕೆಲವರು ಅವರನ್ನು ಭೇಟಿ ಆಗಿದ್ದಾರೆ. ಅವರು ಈ ಪ್ರಶಸ್ತಿಗಳ ಬಗ್ಗೆ ತಲೆ ಕೆಡಿಸ್ಕೊಂಡವರಲ್ಲ. ಅವ್ರ ಹತ್ರ ಮಾತಾಡೋಕ್ಕೆ ಹೆದರಿಕೆ. ಒಂಥರ ಈಗ ಒಂದು 4-5 ವರ್ಷ ನಂತರ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಮೊದಲೆಲ್ಲ ಅವರನ್ನು ಮಾತಾಡ್ತಾನೆ ಇರಲಿಲ್ಲ. ಡೈರೆಕ್ಟ್ರುಗಳೇ ಬಂದು ನಮ್ಮ ಕತೆ ಹೇಳ್ತಿದ್ರು, ಅಯ್ಯೋ ಸರ್, ಅನಂತ್ ಸರ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಬಟ್ ನಮ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಸರ್. ಬಹುಶಃ ಕೆಲವರು ಅವರಿಗೆ ಸಿಂಡಿಕೇಟ್ನ ಸದಸ್ಯರು ಡಾಕ್ಟರೇಟ್ ಕೇಳಿದ್ದಾರೆ, ಅವರು ಹಾಗೆ ಹಿಂದೆ ಕಳಿಸ್ಬಿಟ್ಟಿದ್ದಾರೆ. ಅಥವಾ ಕೆಲವು ಸರ್ತಿ ಫೋನೇ ತೆಗಿಯಲ್ಲ ಅವರು. ಈ ಸರ್ತಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಅನೌನ್ಸ್ ಮಾಡಿದಾಗ ಅವರು ಅಮೇರಿಕಾದಲ್ಲಿದ್ದರು ಒಂದು ಕೊಂಕಣಿ ಸಮ್ಮೇಳನದಲ್ಲಿ, ಅವರು ಮತ್ತು ಗಾಯತ್ರಿ ನಾಗ್ ಅವರು. ಅವರ ಮನಸ್ಸನ್ನು ಚೇಂಜ್ ಮಾಡಿದ ಬಹುಶಃ ಅವರ ಮಗಳು ಅದಿತಿ ಇಲ್ಲಿ. ಆಮೇಲೆ ಗಾಯತ್ರಿ ಮ್ಯಾಮ್, ಅಪ್ಪ ಇಲ್ಲ ನೀವು ತಗೊಳ್ಬೇಕು, ಅವಾರ್ಡ್ ತಗೊಳ್ಬೇಕು. ಇಲ್ಲ ನಾನು ತಗೊಳ್ಳಲ್ಲ. ಇದು ಬೆಂಗಳೂರು ಮತ್ತು ಅಮೇರಿಕಾ ನಡುವೆ ನಡೀತಿದ್ದ ಸಂಭಾಷಣೆ. ಇಲ್ಲ ನನಗೆ ಬೇಡ, ಇಲ್ಲ ಇವರು ಒಳ್ಳೆಯವರು. ಆಮೇಲೆ ಅನಂತ್ ನಾಗ್ ಅವರು ಗೂಗಲಿಗೆ ಹೋಗಿ ನಿರಂಜನ್ ವಾನಳ್ಳಿ ಯಾರು, ಅಶ್ವತ್ಥನಾರಾಯಣ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಮೊದಲೇ. ನಿರಂಜನ್ ವಾನಳ್ಳಿ ಯಾರು, ಸಿಂಡಿಕೇಟ್ ಮೆಂಬರ್ಸ್ ಯಾರು, ಏನು ಎಂತ ಎಲ್ಲ ನೋಡಿ ಒಂದು ಅರ್ಧ ದಿವಸ ಅವ್ರ ಫ್ಯಾಮಿಲಿಯಲ್ಲೇ ಚರ್ಚೆ ಮಾಡಿದ ನಂತರ ಕೊನೆಗೆ ಇದಕ್ಕೆ ಒಪ್ಕೊಂಡ್ರು ಅವರು. ಅವರಿಗೆ ಅಶ್ವತ್ಥನಾರಾಯಣ ಅವರು ಎಷ್ಟು ಇಷ್ಟ, ಅಭಿಮಾನ, ಪ್ರೀತಿ ಆಗಲೇ ಅವರು ಹೇಳಿದರು. ಅವರು ಅಮೇರಿಕಾದಿಂದ ಬಂದ ನಂತರ ಒಂದು ದಿವಸ ಅಶ್ವತ್ಥನಾರಾಯಣ ಅವರು ಅವ್ರ ಮನೆಗೆ ಹೋಗಿ, ಅನಂತ್ನಾಗ್ ಮನೆಗೆ ಹೋಗಿ, ನೀವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟ್ರೇಟ್ ಒಪ್ಕೊಂಡಿದ್ದಕ್ಕೆ ನಮ್ಗೆ ಬಹಳ ಖುಷಿಯಾಗಿದೆ, ನಮ್ಮ ಗೌರವ ನೀವು ಹೆಚ್ಚಿಸಿದ್ರಂತ ಒಬ್ಬ ಸಚಿವರು ಅವರ ಮನೆಗೆ ಹೋಗಿ ಅವರಿಗೆ ಥ್ಯಾಂಕ್ಸ್ ಹೇಳಿದಾರಂದರೆ ಅದು ಅನಂತ್ನಾಗ್ ಅವರಿಗೆ ಸಲ್ಲಬೇಕಾದಂಥ ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೀನಿ.
ಒಬ್ಬ ಪತ್ರಕರ್ತನಾಗಿ ನಾನು ಹೇಳೋದಾದರೆ ಅವರ ವಾರೆಯ ಅವರ ಕಾಲಘಟ್ಟದ ಅನೇಕ ಆರ್ಟಿಸ್ಟ್ಗಳನ್ನು, ಅವರು ಬಾಂಬೆಲಿದ್ದರು, ಆಗಲೇ ಹೇಳಿದೆ. ಅಲ್ಲಿ ಸ್ಮಿತಾ ಪಾಟೀಲು, ಶಬನಾ ಆಜ್ಮಿ, ನಾಸಿರುದ್ದೀನ್ ಶಾ, ಓಂಪುರಿ, ಎಂತೆಂಥ ದೊಡ್ಡ ದೊಡ್ಡ, ಅಮೋಲ್ ಪಾಲೇಕರ್, ರಂಗಭೂಮಿ ಕಲಾವಿದರು, ಸಿನಿಮಾ ಕಲಾವಿದರು, ಅವರಿಗೆಲ್ಲ ಪದ್ಮಶ್ರೀ ಪದ್ಮವಿಭೂಷಣ ಎಲ್ಲ ಬಂದೋಯ್ತು. ನಮ್ಮ ಅನಂತ್ ನಾಗ್ ಅವರು ಇನ್ನೂ ಇಲ್ಲೇ ಇದ್ದಾರೆ. ಯಾಕೆ ಇದು? ನಾವು ಕನ್ನಡಿಗರು, ನಾವು ಸಾಂಸ್ಕೃತಿಕ ಲೋಕದವರು, ನಮಗೆ ನಾವು ಈ ಪ್ರಶ್ನೆ ಕೇಳಬೇಕಾಗಿದೆ. ಇವತ್ತು ಈ ಸಂತೋಷದ ಜೊತೆಗೆ ಯಾಕೆ ಹೀಗಾಗ್ತಾ ಇದೆ? ಅನಂತ್ ನಾಗ್ ಅಂತ ಒಬ್ಬ ಮೇರು ಕಲಾವಿದನಿಗೆ ಇನ್ನೂ ಹೆಚ್ಚಿನ ಗೌರವ, ಸನ್ಮಾನಗಳು ಸಿಗಬೇಕಿತ್ತೆಂಬುದು ಒಬ್ಬ ಪತ್ರಕರ್ತನಾಗಿ ನನ್ನ ದೃಢವಾದ ನಂಬಿಕೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವರ ಚಿತ್ರ ಬೆಳದಿಂಗಳ ಬಾಲೆ ಚಿತ್ರ ರಿಲೀಸ್ ಆದಾಗ ಅದರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರು ಸಿನಿಮಾ ಇಲ್ಲಿ ಹಿಟ್ಟಾಯಿತು. ಆದಮೇಲೆ ಅದನ್ನು ಹೋಗಿ ತಮಿಳ್ನಾಡಿಗೆ ಹೋಗಿ ಅದನ್ನು ತಮಿಳಿಗೆ ಡಬ್ ಮಾಡಬೇಕಂತ ಕಮಲ್ ಹಾಸನ್ಗೆ ಆ ಸಿನಿಮಾವನ್ನು ತೋರಿಸ್ತಾರಂತೆ. ಕಮಲ್ ಹಾಸನ್ ಅವರು ಕಂಪ್ಲೀಟ್ ಸಿನಿಮಾ ನೋಡಿದ ಮೇಲೆ ದೇಸಾಯಿ ಅವ್ರಿಗೇನೆಂದರೆ ಎಲ್ಲ ಭಾಷೆಯಲ್ಲಿ ಮಾಡಿದರೆ ಸ್ವಲ್ಪ ಒಳ್ಳೆ ಹೆಸರು ಬರುತ್ತೆ, ಹಣನೂ ಮಾಡ್ಬೋದಲ್ಲ ಅಂತ ಒಬ್ಬ ನಿರ್ದೇಶಕನ ಸಹಜ ಕಾಳಜಿ ಅದು. ಕಮಲ್ ಹಾಸನ್ ಅವರು ಸಿನಿಮಾ ನೋಡಿದ ನಂತರ ಹೇಳಿದ್ರಂತೆ, ಸಿನಿಮಾ ಇದು ಭಾಳ ಚೆನ್ನಾಗಿದೆ, ಅನಂತ್ ನಾಗ್ ಅವರು ಮಾಡಿದ ಪಾತ್ರವನ್ನು ನಾನು ಮಾಡೋಕ್ಕಾಗಲ್ಲ, ನಾನು ಮಾತ್ರ ಅಲ್ಲ ಇಂಡಿಯಾದಲ್ಲಿ ಯಾರೂ ಮಾಡೋಕ್ಕಾಗಲ್ಲ, ದಯವಿಟ್ಟು ಇದು ಡಬ್ ಮಾಡಿ, ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಅದನ್ನೇ ಆಗ ಅಶ್ವಥ್ ನಾರಾಯಣ್ ಸರ್ ಅವರು ಹೇಳಿದರು. ಅವರು ಬೇರೆಯವರನ್ನು ಅನುಕರಣೆ ಮಾಡಿಲ್ಲ, ಅವರನ್ನು ಅನುಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಮಲ್ ಹಾಸನ್, ನಾನು ನೆಚ್ಚಿದ ಮತ್ತೊಬ್ಬ ಮಹಾನ್ ನಟ, ಕಮಲ್ ಹಾಸನ್ ನಟ ಕೂಡ ಅನಂತ್ ನಾಗ್ ಅವರ ಅಭಿನಯನ ಹೊಗಳಿದಾರಂದರೆ ನಾವು ಯಾಕೆ ಅವರ ಬಗ್ಗೆ ಇನ್ನೂ ಏನು ಅಷ್ಟೊಂದು ಪ್ರೀತಿ ಮಮತೆಯನ್ನು ಯಾಕೆ ತೋರಿಸ್ತಾ ಇಲ್ಲ? ನಾವಂದರೆ ನಾನು ಹೇಳೋದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಲೋಕ, ಸಿನಿಮಾ ರಂಗ ಇವತ್ತು 50 ವರ್ಷ ಸಂಪೂರ್ಣ ಆಗಿದೆ. ಬಾಮ ಹರೀಶ್ ಅವರು ನಿನ್ನೆ ಹೇಳ್ತಾ ಇದ್ರು, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಉಮೇಶ್ ಬಣ್ಕರ್ ಇದ್ದಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ನಾವೊಂದು ಫಿಲ್ಮ್ ಇಂಡಸ್ಟ್ರಿಯಿಂದ ಅವರಿಗೆ 50 ವರ್ಷಕ್ಕೆ ಒಂದು ಸನ್ಮಾನ ಮಾಡ್ಬೇಕಂತಿದ್ದೀವಿ, ಅವ್ರು ಒಪ್ತಾರ ಇಲ್ವಾ ನಮ್ಗೆ ಕೇಳಕ್ಕೆ ಹೆದರಿಕೆ ಅಂತ ಹೇಳಿ ಹರೀಶ್ ಅಂತ ಇದ್ರು. ಅಂದರೆ ಸನ್ಮಾನ ಅಂದರೆ ಅವರು ದೂರ, ಆದರೆ ಜನರ ಹೃದಯದಲ್ಲಿ ಅವರು ಪರ್ಮನೆಂಟಾಗಿ ಒಂದು ಶಾಶ್ವತವಾಗಿ ಒಂದು ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಅವರ ಅಭಿನಂದನೆ ಮಾಡೋದಕ್ಕಿಂತ ಈ ಥರದ ಕೆಲವು ಘಟನೆಗಳು ಹೇಳೋದಷ್ಟೇ ನನಗೆ ಬಹಳ ಇಷ್ಟ. ಅವರು ರಂಗಭೂಮಿ, ಸಿನಿಮಾ, ಇಲ್ಲಿ ಅನೇಕರಿಗೆ ಗೊತ್ತಿಲ್ಲ, ಕರ್ನಾಟಕ ಕಲಾವಿದರ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದರು. ಒಬ್ಬ ನಟ, ನಾವು ಎಷ್ಟೋ ಜನ ನೋಡುತ್ತೆ ಸ್ಟಾರ್ ವ್ಯಾಲ್ಯೂ ಅಥವಾ ಗಾಜಿನ ಮನೆಯಲ್ಲಿ ಅರಮನೆಯಲ್ಲಿ ಇರ್ತಾರೆ, ಅವರಿಗೆ ಜನಸಾಮಾನ್ಯರ ಕಷ್ಟ ಗೊತ್ತಿರಲ್ಲ ಅಂತ. ಅವರು ಕಲಾವಿದರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿದ್ದಾಗ ಸಿನಿಮಾ ಕಾರ್ಮಿಕರ ಬಗ್ಗೆ ಬಹಳ ಪ್ರೀತಿ ವ್ಯಕ್ತಪಡಿಸಿದರು. ಅವ್ರದ್ದು ಕೆಲವು ಕ್ಯಾರೆಕ್ಟರ್, ನಾನು ಕೂಡ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ, ಅವರೇ ಅದರಲ್ಲಿ ಹೀರೋ ಆಗಿದ್ದರು. ಆವಾಗ ನಮಗೆ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳ್ತಾ ಇದ್ರು, ಸರ್ ಈ ಥರದ ನಟನೆ ನೋಡಿಲ್ಲ, ಕೆಲವು ಸಿನಿಮಾ ನಿರ್ದೇಶಕರು ಏನು ಮಾಡ್ತಾರೆ, ಅವ್ರಿಗೆ ಪ್ಲೀಸ್ ಮಾಡೋಕ್ಕೆ ಆ ಪ್ರೊಡ್ಯೂಸರು ಅವರ ಬೆನ್ಸ್ ಕಾರೆಲ್ಲ ತಗೊಂಡೋದ್ರೆ ಅವರು ಆ ಕಾರಲ್ಲಿ ಹೋಗ್ತಿರ್ಲಿಲ್ಲ, ಕಲಾವಿದರ ಸಂಘದ ಅಂಬಾಸಡರ್ ಕಾರಲ್ಲಿ ಮಾತ್ರ ಅವರು ಶೂಟಿಂಗಲ್ಲಿ ಹೋಗ್ತಿದ್ರು. ಏನಿದ್ರು ಕಲಾವಿದರ ಹೊಟ್ಟೆಗೆ ಕಲ್ಲಾಕಬೇಡಿ, ಅದು ಕಲಾವಿದರದು ಅಂತ. ಆಮೇಲೆ ಸೆಟ್ನಲ್ಲೂ ಕೂಡ ಒಂದು ತಟ್ಟೆ ಹಿಡ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡೋದು ಅವರು, ಒಬ್ಬ ನಟ. ಅಂದರೆ ಅವ್ರು ಎಷ್ಟು ಮಾದರಿ ಆಗ್ತಿದ್ರು, ಅದು ಇನ್ಸ್ಪೈರ್ ಆಗಬೇಕು. ಅವ್ರು ಸಪ್ರೇಟ್ ಊಟ ಇಲ್ಲ, ಅವ್ರಿಗೆ ಊಟ ತಂದು ಕೊಡೋಂಗಿಲ್ಲ, ಕಾರ್ನ ಇದು ಏನು ಬಾಗಿಲು ತೆಗಿಯೋಂಗಿಲ್ಲ. ಈ ಥರದ ಅನೇಕ ಕಲಾವಿದರನ್ನು ಕಾರ್ಮಿಕರಾಗಿ ನೋಡಬೇಕು. ಅವರ ಶೋಷಣೆ ಮಾಡಬಾರ್ದು, ಅವರ ಶೋಷಣೆ ಅದನ್ನು ಬಹಳ ನೇರವಾಗಿ ಅದನ್ನು ವಿರೋಧಿಸ್ತಿದ್ದಂಥವರು ಅನಂತ್ ನಾಗ್ ಅವರು. ಆಮೇಲೆ ಸಿನಿಮಾ ಮಾಡೋಗ್ಲೂ ಕೂಡ ಅಷ್ಟೇ, ಅವರು ಒಂಥರ ನಮಗೆ ಬಹಳ ಯಾಕೆ ಇಷ್ಟ ಅಂದರೆ, ಅವ್ರು ಸಿನಿಮಾ ಸೆಟ್ಟಿಗೆ ಹೋದರೆ ಡೈರೆಕ್ಟ್ರ್ ಹತ್ರ, ಹೀರೋಯಿನ್ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂತಿಲ್ಲ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೈಯಲ್ಲಿ ಒಂದಿಷ್ಟು ಪೇಪರ್ ಇರ್ತಿತ್ತು, ಅದು
ಇಂಗ್ಲೀಷು, ಕನ್ನಡ, ಆಮೇಲೆ ವೆಸ್ಟರ್ನ್ ಪತ್ರಿಕೆಗಳೆಲ್ಲ ಯಾವಾಗಲೂ ಓದ್ತಿದ್ರು, ಓದ್ಕೊಂಡೇ ಇರೋದವರು. ನಾವೆಲ್ಲ ಒಬ್ಬ ಪತ್ರಕರ್ತನಾಗಿ ಸಿನಿಮಾ ಪಾರ್ಟಿಗಳಿಗೆ ಹೋಗುವಾಗ ಇಲ್ಲಿ ಜೋಗಿ ಬಂದಿರಬೇಕು, ನನ್ನ ಗೆಳೆಯ ಜೋಗಿ, ನಾನು, ಉದಯ್ ಮರಿಕಣಿ ಎಲ್ಲ. ನಮಗೆ ಅನಂತ್ ನಾಗ್ ಸರ್ ಇದ್ದಾರೆ ಅಂದರೆ ಗಣೇಶ್ ಕಾಸರಗೋಡು, ಸುಬ್ರಹ್ಮಣ್ಯ, ಅನೇಕ ಸಿನಿಮಾ ಪತ್ರಕರ್ತರು. ನಮಗೇನಂದರೆ ಸ್ವಾರ್ಥ, ಅವ್ರ ಹತ್ರ ಹೋದರೆ ಕನಿಷ್ಠ ಒಂದು 5-6 ವಾರಕ್ಕೆ ಬರೆಯುವಷ್ಟು ವಿಷಯ ಸಿಗುತ್ತೆ ಅಂತ. ಒಂದು ಸಂಜೆ ಸಿನಿಮಾ ಫಂಕ್ಷನ್ ಸಕ್ಸಸ್ ಆದ್ರೆ ಗೊತ್ತಲ್ಲ, ನಾವೆಲ್ಲ ಕೂತ್ಕೊಂಡು ಬಿಟ್ರೆ ಆವತ್ತಿನ ಯಾವುದೇ ವಿಷಯ, ಕರೆಂಟ್ ಅಫೇರ್ಸ್, ಅದು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಯುರೋಪ್ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಈ ಮನುಷ್ಯನ ತಲೆಯಲ್ಲಿ ಎಷ್ಟು ಇದೆ ಅಂದರೆ ಒಂಥರ ನಂಬಕ್ಕಾಗಲ್ಲ. ನಾವು ಸಿನಿಮಾ ಬಗ್ಗೆನೇ ಕೇಳ್ತಾನೆ ಇರಲಿಲ್ಲ, ಅವರಿಗೂ ಅದು ಇಂಟ್ರೆಸ್ಟ್ ಇಲ್ಲ, ಸಿನಿಮಾ ಬಗ್ಗೆ ಕೇಳೋಕ್ಕೆ ಅವ್ರು ರೆಡಿ ಇಲ್ಲ. ಇಡೀ ವಿಶ್ವದ ಬಗ್ಗೆ ಒಬ್ಬ ಇಲ್ಲಿ ಈ ಲೋಕಲ್ ಪರ್ಸನ್ ಈಸ್ ಎ ಗ್ಲೋಬಲ್ ಮ್ಯಾನ್ ಅಂತಾರಲ್ಲ, ಈಸ್ ಎ ಗ್ಲೋಬಲ್ ಸ್ಟಾರ್. ನಾಟ್ ಓನ್ಲಿ ಎ ಗ್ಲೋಬಲ್ ಸ್ಟಾರ್, ಈಸ್ ಎ ಗ್ಲೋಬಲ್ ಮ್ಯಾನ್. ಅಲ್ಲಿಯೇ ನಡೀತಾ ಇದೆ, ಅಲ್ಲಿಯ ರಾಜಕೀಯ, ಅಲ್ಲಿಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಈ ಥರದ ವಿಷಯ ಬಗ್ಗೆ ಒಂದು ನೇರವಾಗಿ ಮಾತಾಡೋದು ನಮಗೊಂಥರ ಅದು ಅವ್ರ ಮಾತು ಕೇಳೋದೇ ಹಬ್ಬ ಆಗ್ತಾಯಿತ್ತು. ಇವ್ರು ಸಿನಿಮಾ ನಟನ, ಇವ್ರ ದಾರ್ಶನಿಕನ, ಇವ್ರ ಫಿಲಾಸಫಿನ, ಇವ್ರ ಪೊಲಿಟಿಷನ್ನ, ಇಷ್ಟು ಕನ್ಫ್ಯೂಷನ್ ಆಗುವಂಥ ಒಂದು ವಿಷಯ ಅವ್ರ ಹತ್ರ ಆಯಿತು. ನಮಗೆ ಒಂದು 6-7 ತಿಂಗಳಿಗೆ, ನಮಗೆ 6-7 ವಾರಕ್ಕೆ ಬರೆಯುವಷ್ಟು ವಿಷಯವನ್ನು ನಮಗೆ ಕೊಡ್ತಿದ್ರು. ಅವರ ಜ್ಞಾನ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದು. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಕೂಡ ಮತ್ತೊಂದಿದೆ ಅವ್ರ ಹತ್ರ. ಹಿ ಈಸ್ ವೆರಿ ವೆರಿ ರಿಲಿಜಿಯಸ್ ಪರ್ಸನ್. ನಿಮಗೆ ಗೊತ್ತಿಲ್ಲ, ಸ್ಟಾರ್ ಅಂದ ಕೂಡಲೇ ನಾವು ಏನೋ ಅಂದ್ಕೋತೀವಿ, ಸಿನಿಮಾ ಸ್ಟಾರ್ ಅಂದ ಕೂಡಲೇ ಅವರು ಬೇರೆ ಥರದ ಮನುಷ್ಯ ಅಂತ. ಅವರ ಮಠದ ಒಬ್ಬರು ಸ್ವಾಮೀಜಿಯವರು ಪೀಠ ಬಿಟ್ಟೋದಾಗಲ ಅಥವಾ ಅವರು ಎಕ್ಸ್ಪೈರ್ ಆಗೋ ಸಂದರ್ಭದಲ್ಲಿ ಸುಮಾರು ಒಂದು 3 ತಿಂಗಳ ಕಾಲ ಅವರು ಕಾನೆಂಗಾಡ್ನ ನಿತ್ಯಾನಂದ ಆಶ್ರಮ, ಆನಂದಾಶ್ರಮದಲ್ಲಿ ನೆಕ್ಸ್ಟ್ ಸ್ವಾಮೀಜಿ ಯಾರಾಗಬೇಕು, ಯಾರನ್ನು ಮಾಡಬೇಕು, ನಮ್ಮ ಪರಂಪರೆ ಉಳಿಬೇಕು, ನಾವು ಬೆಳೆಸಬೇಕು, ಈ ಥರದ ವಿಷಯದಲ್ಲಿ ಒಂದು 3 ತಿಂಗಳು ಅವರು ಚರ್ಚೆ ಮಾಡಿ ಯಾರಿಗೊಬ್ಬರ ಸ್ವಾಮೀಜಿಯನ್ನು ನಾವು ಅಲ್ಲಿ ಕೂರಿಸ್ಬೇಕು, ಅದು ಖಾಲಿ ಬಿಡಬಾರ್ದು. ಆಮೇಲೆ ಅವರು ಕಾನೆಂಗಾಡಿಗೆ ಪೀಸ್ ಆಫ್ ಮೈಂಡ್ ಬರ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾ ಇದ್ರು. ಹೇಗೆ ಹೋಗ್ತಾ ಇದ್ರು ಅಂದರೆ, ಇಲ್ಲಿಂದ ಕಾನೆಂಗಾಡಿಗೆ ನೇರವಾದ ಒಂದು ಬಸ್ ಇದೆ ಕೇರಳಕ್ಕೆ. ತಲೆಗೊಂದು ಮುಂಡಾಸ್ ಕಟ್ಕೊಂಡು ಎದುರುಗಡೆ ಸೀಟಲ್ಲಿ 2 ಸೀಟ್ ಅವರಿಗೆ ಬುಕ್ ಮಾಡಿರ್ತಾರೆ. ಬಸ್ಸಲ್ಲಿ ಅವರು ಅಲ್ಲಿಗೆ ಹೋಗ್ತಿದ್ರು. ಅಂದರೆ ಬಸ್ಸಲ್ಲಿ ಹೋಗಿ ಅಲ್ಲಿ ಆಶ್ರಮದಲ್ಲಿ ಒಂದು 15 ದಿನ ಇದ್ದು ಅಲ್ಲಿ ಏನೋ ಒಂಥರ ಪಾರಮಾರ್ಥಿಕ ಅಥವಾ ದೇವರ ಪೂಜೆ ಭಜನೆ ಎಲ್ಲ ಮಾಡಿಕೊಂಡು ಮತ್ತೆ ಬಂದ ನಂತರ ಇಲ್ಲಿ ಬಂದ ಮೇಲೆ ಸ್ಟಾರು. ಅಲ್ಲಿ ಹೋದ್ಮೇಲೆ ಈ ಥರದ ಅನೇಕ ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಒಂದು ಸೋಜಿಗನೆ ಅಂತ ನನಗೆ ಅನಿಸುತ್ತೆ. ಹೀಗೆ ಅನಂತ್ ನಾಗ್ ಸರ್ ಬಗ್ಗೆ ಹೇಳಕ್ಕೆ ಹೊರಟ್ರೆ ಬಹಳ ವಿಷಯ ಇದೆ, ಬೇಕಾದಷ್ಟು ವಿಷಯ ಇದೆ. ಬಹುಶಃ ಅದು ನೆವರ್ ಎಂಡಿಂಗ್ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಗಲೇ ಅಶ್ವತ್ಥನಾರಾಯಣ ಸರ್ ಅಂದರು ರಾಜಕೀಯ ಕೂಡ ಬಂದಿದ್ರು ಅಂತ. ಬಹುಶಃ ನನಗೆ ನೆನಪಿರೋ ಪ್ರಕಾರ ಕರ್ನಾಟಕದಲ್ಲಿ ಸಿನಿಮಾ ನಟ ಮೊದಲ ಬಾರಿಗೆ ರಾಜಕೀಯ ಬಂದಿದ್ದು ಐದರ್ ಮುಖ್ಯಮಂತ್ರಿ ಚಂದ್ರ ಅವರು ಅಥವಾ ಅನಂತ್ ನಾಗ್ ಅವರು. ಆದರೆ ಹೀರೋಗಳಲ್ಲಿ ಇವರೇ ಮುಖ್ಯ. ಅದು ಆಗಿನ ಕಾಲದ ಕಾಂಗ್ರೆಸ್ ಅಯ್ಯನ್ನು ವಿರೋಧಿಸಿ, ಅಧಿಕಾರದಲ್ಲಿರೋ ಪಕ್ಷಕ್ಕೆ ಎಲ್ಲರೂ ಹೋಗ್ತಾರೆ, ಅಧಿಕಾರದಲ್ಲಿರುವ ಪಕ್ಷವನ್ನು ವಿರೋಧಿಸಿ ಅಣ್ಣ ತಮ್ಮಂದಿರು ಇಬ್ಬರೂ ಕೂಡ ಇಂಡಸ್ಟ್ರಿಗೆ ರಜಾ ಹಾಕಿ 1 ತಿಂಗಳು ಪ್ರಚಾರ ಮಾಡಿದ್ದಲ್ಲ, ಆ ಕಾಲದಲ್ಲಿ ಅಲ್ಲಿಂದ ಮತ್ತೆ ರಾಜಕೀಯದಲ್ಲಿ ಸಿನಿಮಾದವರ ಏನು ಹವಾನ ಭರಾಟೆನೋ ಆರಂಭ ಆಯಿತು. ಅಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಸಿನಿಮಾದವರಿಗಾದರೆ ಅವರು ನಟನಾಗಿ ಬಂದಿರಲಿಲ್ಲ, ಅವರೊಬ್ಬ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ಯಾಕೆ ಜನತಾ ಸರ್ಕಾರ ಬರಬೇಕು, ಯಾಕೆ ರಾಮಕೃಷ್ಣ ಹೆಗಡೆರು ಒಳ್ಳೆಯದು, ಇದರ ಬಗ್ಗೆ ಅವರು ಮಾಡಿದ ಸಾಧನೆ ಇದೆಯಲ್ಲ, ಅದಕ್ಕೋಸ್ಕರ ಅವರು MLC ಆದರು, MLA ಆದರು, ಮಿನಿಸ್ಟರ್ ಆಗುವಾಗ ಕೂಡ ಒಂದು ಇನ್ಸಿಡೆಂಟ್ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ, ಯಾಕಂದರೆ ನನ್ನ ಟೈಮ್ ಆಯಿತು 10 ನಿಮಿಷ. ಒಮ್ಮೆ ನಾನು ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಬೇಕಿತ್ತು, ಮನೆಗೆ ಬಂದುಬಿಡು ಅಂತ ಹೇಳಿದರು. ನನ್ನ ಬೆಳಿಗ್ಗೆ ಅವ್ರ ಮನೆಗೆ ಹೋದಾಗ ಪ್ರೀವಿಯಸ್ ಡೇ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮೊನ್ನೆಲ್ಲ ಬಂದಿತ್ತಲ್ಲ, ಆ ಥರ ಮಳೆ ಬಂದಿತ್ತು. ಅನಂತ್ ನಾಗ್ ಅವರು ಶೇವ್ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ವೈರ್ಲೆಸ್
ಸೆಟ್ ಇತ್ತು, ವೈರ್ಲೆಸ್ಸಲ್ಲೇ ಎಲ್ರಿಗೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡ್ತಾಯಿದ್ರು. ಅಲ್ಲಿ ಅದನ್ನು ಮಾಡಿ, ಇಲ್ಲಿ ಇದನ್ನು ಮಾಡಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಶೇವ್ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ನನ್ನ ಹತ್ರ ಬಂದು ಕಾಫಿ ಕುಡಿತೀರಾ ಅಂತಾರೆ. ಒಂದು ಹುಡುಗನ ಥರ ಹಿ ವಾಸ್ ಮ್ಯಾನೇಜಿಂಗ್ ದ ಎಂಟೈರ್ ಶೋ. ನಾನು ಇವ್ರ ಮಿನಿಸ್ಟ್ರ ಏನು ಮಾಡ್ತಾರೆ ಇವರು. ಆಮೇಲೆ ಆಫೀಸರ್ಗೆ ಫೋನ್ ಮಾಡಿ ಅಲ್ಲಿ ಹೋಗು, ಅಲ್ಲಿ ನೀರು ಇದಾಗಿದೆ, ಇಲ್ಲಿ ಕೆರೆ ಕಟ್ಟೋಗಿದೆ, ಇಲ್ಲಾಗಿದೆ. ಆಮೇಲೆ ಅವ್ರ ಜೊತೆ ನಾನು ಕಾರಲ್ಲಿ ಸಂದರ್ಶನ ಮಾಡ್ತಾ ಹೋದಾಗ 2-3 ಫಂಕ್ಷನ್ಗಳಿಗೆ ಅಟೆಂಡ್ ಆಗಿ ಕೊನೆಗೆ ಶೆಣೈ ಒಂದು 5 ನಿಮಿಷ ಕೆಲಸ ಇದೆ, ಅಲ್ಲೊಂದು ಒಬೇರಾಯ್ ಹೋಟ್ಲಲ್ಲಿ ಹೋಗೋಣ ಅಂದರು. ನಾನು ಆಯ್ತು ಸರ್, ನನಗೇನು ಪ್ರಾಬ್ಲಮ್ ಇಲ್ಲ ಅಂದೆ. ಅಲ್ಲಿ ಒಬೇರಾಯ ಹೋಟ್ಲಿಗೆ ಹೋಗಿ ಕಾರ್ ನಿಲ್ಲಿಸಿ, ಇವ್ರಿಗೇನೋ ಪರ್ಸ್ನಲ್ ಇರುತ್ತೆ ಅಂತ ನಾನು ಕಾರಲ್ಲೇ ಕೂತ್ಕೊಂಡೆ. ನೀವು ಬರಬೇಕು ಅಂತ ಸೀದಾ ಒಬೇರಾಯ ಹೋಗಿ ಅಲ್ಲಿ ರಿಸೆಪ್ಷನಿಗೆ ಕೇಳಿದರು. ಮಲೇಷ್ಯನ್ ಯಾರೋ ಒಬ್ಬರು ಇಂಡಸ್ಟ್ರಿಯಲಿಸ್ಟ್, ಯಾರೋ ರೂಮ್ ನಂಬರ್ ಎಷ್ಟು ಅಂತ. ಅವರು ನಾರ್ತ್ ಇಂಡಿಯಾದರು, ಇವರು ಮಿನಿಸ್ಟ್ರ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ರೂಮ್ ನಂಬರ್ ಈ ಥರ ಅಂತ ಹೇಳಿದ್ವಿ. ನಾವು ಇಬ್ಬರು ರೂಮಿಗೆ ಹೋದರೆ ಈಸ್ ಸಮ್ ವೆರಿ ಬಿಗ್ ಮ್ಯಾನೋ ಏನೋ ಇಂಜಿನಿಯರ್ ಏನೋ ಗೊತ್ತಿಲ್ಲ. ಶಾರ್ಟ್ಸಲ್ಲಿದ್ದರು. ಅನಂತ್ ನಾಗ್ ಬಂದಿದ್ದು ನೋಡಿ ಅವರು ಸರ್ಪ್ರೈಸ್. ಅವರು, ಸಾರ್ ನೀವು ಬಂದ್ರ, ಯಾಕೆ ಬಂದ್ರಿ ಅಂತ. ಇಲ್ಲ ಪ್ಲೀಸ್ ಬ್ರಿಂಗ್ ದ್ಯಾಟ್ ಫೈಲ್ ಅಂತ ಹೇಳಿದರು. ಆ ಫೈಲ್ ಇಡೀ ಬೆಂಗಳೂರಿನ ರಿಂಗ್ ರೋಡನ್ನು ಕೂತ್ಕೊಂಡು ಅರ್ಧ ಗಂಟೆಯಲ್ಲಿ ಇವರು ರಿಂಗ್ ರೋಡ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿಗೆ ಹೋಗ್ಬೇಕು, ಇದನ್ನು ಎಲಿವೇಟ್ ಮಾಡಿ, ಇದನ್ನು ಇಳಿಸ್ಬಿಡಿ, ಈ ಥರದ ಒಂದು ನಾಲೆಜು ಆ ಮನುಷ್ಯನಿಗೆ ಶಾಕ್ ಆಯಿತು. ಸರ್ ನೀವು ಬರೋದು ಹೇಳ್ತಿದ್ರೆ ನನ್ನ ಅಸಿಸ್ಟೆಂಟ್ಗೆಲ್ಲ ಕರೆಸ್ತಿದ್ದೆ, ಅವರಿಗೆಲ್ಲ ನಾನು ಹೇಳಿದ್ದನ್ನೆಲ್ಲ ರೆಕಾರ್ಡ್ ಮಾಡಿ, ನೀವು ಈ ಥರ ಇಡೀ ರಿಂಗ್ ರೋಡ್ ಈ ಥರ ಬರಬೇಕು, ಬ್ಯಾಂಗ್ಳೂರು ಚೆನ್ನಾಗಿ. ಸಮ್ ಮಲೇಷ್ಯನ್ನೇ ಅವರ ಎಕ್ಸ್ಪರ್ಟ್ ಅವರು. ಆವತ್ತು ನಂಗೆ ಅವರ ಬಗ್ಗೆ ಇದ್ದ ಗೌರವ 2 ಪಟ್ಟು ಜಾಸ್ತಿ ಆಯಿತು. ಏನು ಒಬ್ಬ ಸಚಿವ ಈ ಥರನೂ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಅಶ್ವತ್ಥನಾರಾಯಣ ಅವ್ರ ಎದುರಿಗೆ ನಾನು ಹೇಳ್ತೀನಿ, ಯಾಕಂದರೆ ಅವರು ಕೂಡ ಈ ಥರ ವರ್ಕ್ಹಾಲಿಕ್ ಮನುಷ್ಯ. ಇವತ್ತು ಅವರು ಬಿಸ್ನೆಸ್ ಇನ್ನು BJP ಕೋರ್ ಕಮಿಟಿ ಮೀಟಿಂಗ್ ಇದೆ, ತುಂಬ ಕೆಲಸ ಇದೆ, ಬೇರೆ ಯಾರೇ ಆದರೂ ಬರ್ತಿರಲಿಲ್ಲ. ಇವತ್ತು ಅಶ್ವತ್ಥನಾರಾಯಣ ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ದಟ್ಸ್ ಬಿಕಾಸ್ ಆಫ್ ಅನಂತ್ ನಾಗ್ ಅವರಿಗೆ. ಆವತ್ತು ಅಷ್ಟೆಲ್ಲ ಮಾಡಿದ ಮೇಲೆ ಈ ಮನುಷ್ಯನ ತಲೆಯಲ್ಲಿ ಇಡೀ ಬ್ಯಾಂಗ್ಳೂರು ರಿಂಗ್ ರೋಡ್ ನಾವು ಇವತ್ತು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ಅವತ್ತು ಕೂತ್ಕೊಂಡು, ಅವನಿಗಂತೂ ಆ ಮಲೇಷ್ಯನ್ ಇಂಜಿನಿಯರಿಗೆ, ಸಾರ್ ನೀವು ಮೊದಲೇ ಹೇಳಬೇಕಿತ್ತು, ನಾನೆಲ್ಲ ರೆಡಿ ಮಾಡ್ತಿದ್ದೆ, ಈ ಥರ ಎಲ್ಲ ತುಂಬ ಹೇಳಿದರು. ಅದೆಲ್ಲ ಇನ್ನೂ ಇಂಥ ತುಂಬ ವಿಷಯ ಇದೆ. ಇಂತಹ ಒಬ್ಬ ಮಹಾನ್ ಕಲಾವಿದನಿಗೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಕೊಟ್ಟಿರೋದು, ಒಬ್ಬ ಪತ್ರಕರ್ತನಾಗಿ ನನಗೆ ಅತ್ಯಂತ ಅವರ ಹಿತೈಷಿಯಾಗಿ, ಅಭಿಮಾನಿಯಾಗಿ ಬಹಳ ಖುಷಿಯಾಗಿದೆ. ಅವರಿಗೆ ಆದಷ್ಟು ಬೇಗ ನಾನು ಆಗಲೇ ಹೇಳಿದಾಗೆ ಇನ್ನೂ ದೊಡ್ಡ ಅವರ ಸಮಕಾಲೀನ ನಟರಿಗೆ ಏನು ದೊಡ್ಡ ಗೌರವಗಳು ಸಿಕ್ಕಿದೆಯೋ ಅಂಥ ದೊಡ್ಡ ಗೌರವಗಳು ಅವ್ರಿಗೆ ಸಿಗಬೇಕು. ಅವ್ರು ಯಾವುದನ್ನು ಬೇಡ ಅನ್ನಬಾರ್ದು. ಬೇಡ ಅಂದರೆ ಗಾಯತ್ರಿ ಮ್ಯಾಮ್ ಮತ್ತು ಅತಿಥಿಯವರು ಅವ್ರಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾ, ಅವರ ಮುಂದಿನ ಜೀವನ ಇನ್ನಷ್ಟು ಸುಖಮಯವಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ವಾನಳ್ಳಿಯವರಿಗೂ ಅಭಿನಂದನೆ ಹೇಳಿ, ಅಶ್ವತ್ಥನಾರಾಯಣ ಸರ್ಗೆ ಕೂಡ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.